ತುಳುನಾಡಿನ ಬಗ್ಗೆ ಹೆಚ್ಚು ತಿಳ್ಕೊಬೇಕಾ? ಹಾಗಾದ್ರೆ ನೋಡ್ತಾ ಇರಿ ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನಲ್. ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂದು ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನಲ್ನಲ್ಲಿ ತುಳುನಾಡಿನ ಒತ್ತು ಸೇವಿಗೆ ಅಂದರೆ ಸೇವಿಗೆದ ಅಡ್ಡೆ ಒಂದಾದ ಕುರಿತು ತಿಳಿಸಿಕೊಡುತ್ತಿದ್ದೇವೆ. ಹೌದು, ಹಿಂದಿನ ಕಾಲದಲ್ಲಿ ವಿಶೇಷ ದಿನವಾದ ಕೃಷ್ಣಾಷ್ಟಮಿಯಂದು ಎಲ್ಲರ ಮನೆಯಲ್ಲೂ ಜನಪ್ರಿಯವಾದ ತಿಂಡಿ ಎಂದರೆ ಅದು ಒತ್ತು ಶಾವಿಗೆ, ತುಳುವಿನಲ್ಲಿ ಸೇಮಿಗೆದ ಅಡ್ಡೆ. ಅಷ್ಟೇ ಅಲ್ಲದೆ ನಮ್ಮ ತುಳುನಾಡಿನಲ್ಲಿ ನೆಂಟರಿಷ್ಟರು ಬಂದಾಗ ಅವರಿಗೆ ವಿಶೇಷ ತಿಂಡಿಯಾಗಿ ಇದನ್ನು ನೀಡುತ್ತಾರೆ. ಈ ತಿಂಡಿಯ ತಯಾರಿಕೆಗೆ ಹಿಂದಿನ ಕಾಲದಲ್ಲಿ ಮರದ ಒತ್ತು ಮಣೆಯನ್ನು ಬಳಸುತ್ತಿದ್ದರು. ಈ ತಿಂಡಿಯ ವಿಶೇಷತೆ ಏನೆಂದರೆ ಹಿಂದಿನ ಕಾಲದಲ್ಲಿ ಎಲ್ಲ ಕುಟುಂಬದ ಸದಸ್ಯರು ಜೊತೆ ಸೇರಿ ಈ ತಿಂಡಿಯನ್ನು ತಯಾರಿಸುವುದು. ಈ ತುಳುನಾಡಿನ ತಿಂಡಿಗಳ ಬಗ್ಗೆ ನಮ್ಮ ಮುಂದಿನ ತಲೆಮಾರಿಗೂ ರವಾನೆಯಾಗಬೇಕು ಎಂಬುದು ನಮ್ಮ ತುಳು ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನ ಉದ್ದೇಶವಾಗಿರುತ್ತದೆ. ತುಳು ಸಂಸ್ಕೃತಿ ಉಳಿಸಿ ಬೆಳೆಸಿ. ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ಲೈಕ್, ಕಮೆಂಟ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ.